ಮಂಗಳೂರಿನ ಉರ್ವ ಕ್ರಿಕೆಟ್ ಮೈದಾನದಲ್ಲಿ ದಿವಂಗತ ಆರ್.ಆರ್. ಪೈ ಸ್ಮರಣಾರ್ಥ 45ನೇ ಯುಎಫ್ಸಿಎ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಚಾಲನೆ ಸಿಕ್ಕಿತ್ತು. ಇನ್ನು ಒಂದು ತಿಂಗಳ ಕಾಲ ಪಂದ್ಯಾಕೂಟದಲ್ಲಿ 88 ತಂಡಗಳು ಭಾಗವಹಿಸಲಿದೆ. ಮಂಗಳೂರಿನ ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ವತಿಯಿಂದ ದಿವಂಗತ ಆರ್.ಆರ್. ಪೈ ಸ್ಮರಣಾರ್ಥ 45ನೇ ಯುಎಫ್ಸಿಎ ಟ್ರೋಫಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ಮಂಗಳೂರಿನ ಉರ್ವ ಕ್ರಿಕೆಟ್ ಮೈದಾನದಲ್ಲಿ ಚಾಲನೆ ಸಿಕ್ಕಿತ್ತು. ಮಾಜಿ ಕ್ರಿಕೆಟ್ ಆಟಗಾರ ನೇತಾಜಿ ಕ್ರಿಕೆಟರ್ಸ್ನ ಸ್ಟೀವನ್ ಅವರು ಬೆಲೂನು ಹಾರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಅವರು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಟ್ರಾಫಿ ಅಲ್ತಿನ ಕ್ರಿಕೆಟ್ ಪ್ಲೇಯರ್ಸ್ ಮಾತಾಡಿಲ್ಲ ಒಂಜಿ ಶುಭ ಮೆದ್ದೆ ಮ್ಯಾಚ್ ಆಪಿನ ತೂಪಿನ ಜನಕ್ಕೆ ಭಾರಿ ಗುಬ್ಬದ ಮ್ಯಾಚ್ ಎಡ ಗ್ರೌಂಡು ಭಾರಿ ಶುಭದ UFC ಟ್ರಾಫಿ 6 ರೂಪಾಯಿ ಗುಬ್ಬಿನಲ್ಲ ಮ್ಯಾಚ್. ಉದ್ಯಮಿಗಳಾದ ಮನ್ವಿತ್ ರೈ ಹಾಗೂ ಸಂದೀಪ್ ಪೂಜಾರಿ ಅವರು ಟ್ರೋಫಿಯನ್ನ ಅನಾವರಣಗೊಳಿಸಿದ್ರು. ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷ ಡಾಕ್ಟರ್ ಬಿಜಿ ಸುವರ್ಣ ಅವರು ಮಾತನಾಡಿ, ಕ್ರೀಡಾಕೂಟವು ಯಶಸ್ವಿಯಾಗುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಹೇಳಿದರು. UFC 45ನೇ ಟ್ರಾಫಿ ಮ್ಯಾಚಿದ ಉದ್ಘಾಟನೆಗೆ ಗಣ್ಯರ ಬೈದೇರು ಅಂಚನೆ ಪೂರ ಆನೆದಿಂದ ತೆಗೊಬ್ಬಂತಿನ ಅಂಚಿನ ಆಟಗಾರ ನಕಲು ಲೇರು ಅಂಚೆತಿನ ಇಂಕ ಪೂರ ಸದಸ್ಯರ ನಕಲು ಪೂರ ಉಳ್ಳ ಎಂಕಲು ಅಂಚೆದಪ್ಪನಾಗ ಈ ಒಂಜಿ ನೇನು ನನ್ನ ಪೊರ್ಲುಡು ನನ್ನ ದೇವರು ಅಂಚಿನ ಇನ್ನು ಬಚ್ಚಿನ ಅತಿಥಿ ನಕಲಿನ ಮುಖಾಂತರ ನಡಪ ಅಂತ ನನ್ನ ಪೊರ್ಲುಡು ನಡಪೋಡು ಬಣ್ಣದೆ ಈ ಜಾಗಡಿ ಈ ಮಣ್ಣಡಿ ನಾನು ಪ್ರಾರ್ಥನೆ ಅನ್ಪೇನೆ. ಈ ವೇಳೆ ಪಾಲಿಕೆಯ ಸದಸ್ಯ ಗಣೇಶ್ ಕೋಲಾಲ್, ಬಿಜೆಪಿ ವಕ್ತಾರ ರಾಧಾಕೃಷ್ಣ, ಕಾಂಗ್ರೆಸ್ ಮುಖಂಡ ಪದ್ಮನಾಭ ಅಮೀನ್, ಉರ್ವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ಅಧ್ಯಕ್ಷ ಕಮಲಾಕ್ಷ ಕುಂದರ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಒಂದು ತಿಂಗಳ ಪಂದ್ಯಾಕೂಟದಲ್ಲಿ 88 ತಂಡಗಳು ಭಾಗವಹಿಸಲಿದೆ. ಇದರಲ್ಲಿ 32 ತಂಡಗಳು ಮುಖ್ಯ ಪಂದ್ಯಾಕೂಟದಲ್ಲಿ ಭಾಗವಹಿಸಲಿದ್ದು, 40 ತಂಡಗಳು ಅರ್ಹತಾ ಪಂದ್ಯಾಟ, 16 ತಂಡಗಳು ಮಾಸ್ಟರ್ ಟ್ರೋಫಿ ಪಂದ್ಯಾಕೂಟದಲ್ಲಿ ಸೆಣಸಾಡಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.